ತಾಲೂಕು ಕೊಳವನಹಳ್ಳಿ ಹೋಬಳಿಯ ವೀರಯ್ಯನಪಾಳ್ಯ ಗ್ರಾಮದ ರತ್ನಮ್ಮ ಬಿನ್ ಅಂಜನಪ್ಪ ಎಂಬ ವೃದ್ಧಿಯ ಮೇಲೆ ವೈಯಕ್ತಿಕ ದ್ವೇಷದಿಂದ ಅದೇ ಊರಿನ ರವಿಕುಮಾರ್ ಬಿನ್ ನರಸಿಂಹಯ್ಯ, ನಾರಾಯಣ, ಶ್ವೇತಾ, ಲಕ್ಷ್ಮಮ್ಮ ಮತ್ತು ಸ್ವಪ್ನ ಎಂಬ ಆರೋಪಿಗಳು ದೊನ್ನೆ, ಕಲ್ಲು ಮತ್ತು ಮಚ್ಚಿನಿಂದ ತಲೆಯ ಭಾಗಕ್ಕೆ ಹೊಡೆದಿರುವ ಘಟನೆ ನಡೆದಿದೆ. ಘಟನೆ ನಡೆದ ಮಾಹಿತಿ ತಿಳಿದ ಕೂಡಲೇ ಕೊರಟಗೆರೆ ಪೊಲೀಸ್ ಠಾಣೆಯ ಪಿಎಸ್ಐ ನಾಗರಾಜ್ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲಿಸಿ ವೃದ್ಧಿಯ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಐಪಿಸಿ ಸೆಕ್ಷನ್ 323, 324, 504, 307 ಕಾಲಂ ಅಡಿ ಎಫ್ಐಆರ್ ದಾಖಲಿಸಿದ್ದಾರೆ. ಹಲ್ಲೆಗೊಳಗಾದ ವೃದ್ಧೆ ರತ್ನಮ್ಮ ಬಿನ್ ಅಂಜನಪ್ಪ ಸದ್ಯ ಕೊರಟಗೆರೆಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಬ್ಬಂಟಿ ವೃದ್ಧಿಯ ಮೇಲೆ ವಿನಾಕಾರಣ ಹಲ್ಲೆ ನಡೆಸಿ ವಿಕೃತಿ ಮೆರೆಯಲಾಗಿದೆ ಎಂದು ಹೇಳಲಾಗಿದೆ. ಘಟನೆಯ ಸಂಬಂಧ ಆರೋಪಿಗಳ ಪತ್ತೆಗೆ ಕೊರಟಗೆರೆಯ ಪೊಲೀಸ್ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಸ್ವಲ್ಪ ಜೋರಾಗಿ ಹೇಳಿ. ರತ್ನಮ್ಮ ಅಂತನಾ? ಯಾವ ಊರು? ಕೋಡ್ಲಹಳ್ಳಿ. ಏನಾಯಿತು? ಹಾಂ 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 ಏನಾಯಿತು? ಹಾಂ ಹೋಗ್ತಿತ್ತು, ಹ್ಞೂ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಹ್ಞೂ ಅವ್ರು ಹಿಡ್ಕೊಂಡು ಬಡಿದ್ರು. ಸ್ವಲ್ಪ ಆಮೇಲೆ ಮೇಲೆ ಯಾರು ಬಡ್ದಿದ್ದು? ಉಪ್ಪಾರು, ರವಿ, ಹ್ಞೂ ಲಕ್ಷ್ಮಮ್ಮ, ಹ್ಞೂ ಅವಳು ಶ್ರೀಯತನವಳು ಹ್ಞೂ ಎಲ್ಲ 4 ಜನ ಬಂದು ಹ್ಞೂ ತುಂಬಿಬಿಟ್ರು. ಆಮೇಲೆ ಮೇಲೆ ಮಾತಾಡಿದ್ರು. ಈಗ ಯಾಕೆ ಹೊಡೆದ್ರು ಅವರು? ಅದೇ ಸೌದಕ್ಕೋಸ್ಕರ ಕೈದಿ ಹ್ಞೂ ಸೌದಾಗ ಹೋಗಿದ್ರು ಬೈಕಂತಿದ್ದೆ. ಹ್ಞೂ ಅವ್ರನ್ನ ಮಾತಾಡಿಸ್ಲಿಲ್ಲ. ಏನಿಲ್ಲ ನಮ್ಮ ತಪ್ಪೇನಕ್ಕೆ ಹ್ಞೂ ನೀವೇನು ಬೈಕೊಳ್ಳೋದು ಅಂತ ಬಂದು ಆಮೇಲೆ ಮೇಲೆ ಕಾಲಕ್ಕೆ ಹ್ಞೂ ಮಾತಾಡಿದ್ರು. ಹ್ಞೂ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಡ್ತಾಯಿದ್ದೆ. ಹ್ಞೂ ಇದು ಒಂದು ಇದೆಲ್ಲ ಸುದ್ದೋಗೈತೆ. ಹ್ಞೂ ಹ್ಞೂ ಇದು ಮಾತಾಡೋಕ್ಕಾಗಲ್ಲ. ಹ್ಞೂ ಹ್ಞೂ ಎಷ್ಟು ಜನ ಹೊಡೆದ್ರು? 4 ಜನ ಮಾಡಿದ್ರು. ಹ್ಞೂ ನೀವು ಎಷ್ಟು ಜನ ಇದ್ರಿ? ನಾನೊಬ್ಬಳೆ. ಒಬ್ಬರೇ? ಹ್ಞೂ ಯಾರೂ ಇಲ್ಲ. ಹ್ಞೂ ಹ್ಞೂ ಮನೆ ಕೂಕೊಂಡು ಕಾಪಿ ಕುದ್ದು ಹೋಗೋಣ ಊರಿಗೆ ಹೊರಟಿದ್ದೆ. ಹ್ಞೂ ಎಲ್ಲ ಹೋಗಿ ಸಾಕು. ಎಷ್ಟೊತ್ತಿಗೆ ಆಗಿದ್ದು? 6 ಗಂಟೆಗೆಲ್ಲ ಬೆಳಿಗ್ಗೆ ಬೆಳಿಗ್ಗೆನೆ? ಹ್ಞೂ ಹ್ಞೂ ಬೆಳಗ್ಗೆ 6 ಗಂಟೆಗೆ ಹ್ಞೂ ಡಾಕ್ಟ್ರ್ ಏನು ಹೇಳಿದ್ರು? ಹ್ಞೂ ತಲೆಗೆ ಏಟಾಗಿದೆಯಾ ಜಾಸ್ತಿ? ಹ್ಞೂ 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 ಮಾತಾಡೋಕ್ಕಾಗಲ್ಲ? ಹ್ಞೂ 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 ನಿಮ್ಮ ಹೆಸರು? ರತ್ನಮ್ಮ ಅಂತ.